ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಜ್ವಲೀಸ್ ಕನ್ನಡ ವ್ಲಾಗ್. ನಾನಿವತ್ತು ನಿಮ್ಗೆ ಏನೋ ಒಂದು ತೋರಿಸ್ಬೇಕು ಅಂತ ಈ ಶಾರ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂತ ನೋಡೋಣ ಬನ್ನಿ. ಹಲೋ, ನೋಡ್ತಾ ಇದ್ದೀರಲ್ಲ, ಇದೇ ಈ ಕೆನಡಾ ವಿಂಟರ್ ಕತೆ. ಆ್ಯಕ್ಚುಲಿ ಫುಲ್ ನವಂಬರಿಂದನೇ ಸ್ಟಾರ್ಟ್ ಆಗಿತ್ತು ಫುಲ್ ಸ್ನೋ ಬೀಳಕ್ಕೆ. ಬಟ್ ಆಮೇಲೆ ಇವಾಗ ಒಂದು ರೀಸೆಂಟಾಗಿ ಒಂದು 2 ವೀಕ್ಸ್ ಆಗಿತ್ತು ಸ್ನೋ ಬೀಳದೆ. ಇವಾಗ ಇನ್ನು ಮುಗೀತು ಆಲ್ಮೋಸ್ಟ್ ವಿಂಟರ್ ಅಂತ ಅನ್ಕೊತಾ ಇದ್ವಿ, ಇನ್ನು ಸ್ನೋ ಆಗಲ್ಲ ಅಂತ. ಬಟ್ ಮತ್ತೆ ಸ್ನೋ ಆಗಿದೆ, ನೋಡ್ತಾ ಇದ್ದೀರಲ್ಲ, ಮತ್ತೆ ಸ್ನೋ ಆಗಿದೆ. ಸೊ ಅದಕ್ಕೆ ಯಾಕೋ ಮತ್ತೆ ಹೊರಗಡೆ ಬಂದು ಆಟ ಆಡೋಣ ಅಂತ ಅನ್ನಿಸ್ತು. ನನ್ನ ಮಗನಿಗೂ ಸ್ನೋ ಇಷ್ಟ, ಆಟ ಆಡೋಕ್ಕೆ ಸ್ನೋ ಅಲ್ಲಿ. ಅದಕ್ಕೆ ನೋಡಿ ಹೆಂಗೆ ಆಟ ಆಡ್ತಾ ಇದ್ದೀವಿ ಇಲ್ಲಿ ಬಂದು. ಚಳಿ ಫೀಲ್ ಆಗ್ತಿಲ್ಲ, ಯಾಕಂದರೆ ಟೆಂಪ್ರೇಚರ್ 0 ಅಲ್ಲಿದೆ. ಸೊ ಮೈನಸ್ಸಲ್ಲಿಲ್ಲ, ತುಂಬ ಮೈನಸ್ ಹೋದಾಗ ತುಂಬ ಚಳಿ ಫೀಲ್ ಆಗುತ್ತೆ. ಬಟ್ 0 ಇರೋದ್ರಿಂದ ಅಷ್ಟೊಂದು ಚಳಿ ಫೀಲ್ ಆಗ್ತಾ ಇಲ್ಲ. ಇಷ್ಟು ಕವರ್ ಮಾಡ್ಕೊಂಡಿದ್ದೀವಿ, ಸೊ ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ಹಾಗಾಗಿ ಯಾವ ಥರ ಮರದ ಮೇಲೆಲ್ಲ ಬಿದ್ದಿರೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಈ ಕೆನಡಾದಲ್ಲಿ ಮೋರ್ ದೆನ್ 7 months ಈ ಥರ ಸ್ನೋ ವಿಂಟರಲ್ಲೇ ಹೋಗುತ್ತೆ. ಸೊ ಕೋಲ್ಡೆಸ್ಟ್ ಕಂಟ್ರಿ ಅಂತಲೇ ಹೇಳ್ಬೋದು ಕೆನಡಾನ. ಇವಾಗ ಆ್ಯಕ್ಚುಲಿ ಓನ್ಲಿ 5 months ಅಷ್ಟೇ ನಿಮಗೆ ಸಮ್ಮರ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಎಷ್ಟೇ ಸ್ನೋ ಬಿದ್ದರೂ, ಎಷ್ಟೇ ಸ್ನೋಫಾಲ್ ಆಗಲಿ, ಎಷ್ಟೇ ಚಳಿ ಇದ್ದರೂ ಇಲ್ಲಿ ಲೈಫ್ ಏನು ಸ್ಟಾಪ್ ಆಗಲ್ಲ. ಆಫೀಸ್ಗೆ ಹೋಗೋರು ಹೋಗ್ತಾ ಇರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಿಂಡರ್ಗಾರ್ಟನ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಸ್ಕೂಲ್ಗೆ ಹೋಗೋರು ಹೋಗ್ತಾನೆ ಇರ್ತಾರೆ. ಸೊ ಲೈಫ್ ಸ್ಟಾಪ್ ಆಗಲ್ಲ, ಮೂವ್ ಆಗ್ತಾನೆ ಇರುತ್ತೆ. ಈ ಥರ ಸ್ನೋ ಬೀಳ್ತಾ ಇದ್ರೂ ಹುಡ್ ಹಾಕೊಳ್ಳಿ, ಕ್ಯಾಪ್ ಹಾಕೊಳ್ಳಿ, ಶೂ ಹಾಕೊಳ್ಳಿ, ಹೋಗ್ತಾ ಇರಿ ಅಷ್ಟೇ. ಮಜಾ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಲೈಫ್ ಮಜಾ ಮಾಡಕ್ಕೆ ಬಂದರೆ, ಸ್ನೋ ಅಲ್ಲಿ ಹೆಂಗೆ ಮಜಾ ಮಾಡಬೇಕು ಅಂತ ಗೊತ್ತಿದ್ರೆ ಇಲ್ಲಿ ಲೈಫ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇವತ್ತು ಟೆಂಪ್ರೇಚರ್ 0 ಇದೆ, ಆಲ್ಮೋಸ್ಟ್ -1 0 ಇದೆ. ಹಾಗಾಗಿ ನಾವು ಈ ಥರ ಆಟ ಆಡ್ತಾ ಇದ್ದೀವಿ. ಬಟ್ ಸ್ಟಾರ್ಟಿಂಗಲ್ಲಿ ಏನಾಗಿತ್ತು ಅಂದರೆ ಟೆಂಪ್ರೇಚರು -20 ತನಕ ಹೋಗಿತ್ತು, -18, 19, 20 ಎಲ್ಲ. ಹಾಗಾಗಿ ಆವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಟೆಂಪ್ರೇಚರ್ ಸ್ವಲ್ಪ ಬೆಟರ್ ಇರೋದ್ರಿಂದ ನಾವು ಈ ಥರ ಆಟ ಆಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಸಖತ್ ಕಷ್ಟ ಆಗಿತ್ತು ನಮಗೆ, ಯಾವ ಥರ ಈ ಟೆಂಪ್ರೇಚರಲ್ಲಿ ಹೆಂಗಪ್ಪ ಇರೋದು ಇಷ್ಟು ಕಡಿಮೆಯಲ್ಲಿ ಅಂತ. ಯಾಕಂದರೆ ನಿಮಗೆ ಕೈ ಕಾಲು ಯಾವುದು ಫೀಲೇ ಆಗಲ್ಲ. ನೀವು ತುಂಬ ಒಳ್ಳೆ ಕ್ವಾಲಿಟಿ ಗ್ಲೌಸ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಎಲ್ಲೋ ತಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಕಾಲು ಫೀಲ್ ಆಗಲ್ಲ, ಕೈಯೂ ಫೀಲ್ ಆಗಲ್ಲ, ಮುಖನೂ ಫೀಲ್ ಆಗಲ್ಲ, ನಿಮ್ಗೆ ಯಾವ ಬಾಡಿ ಪಾರ್ಟ್ಸು ಫೀಲ್ ಆಗಲ್ಲ. ನಿಮಗೆ ಅಷ್ಟು ನಂಬಾಗೋಗುತ್ತೆ ಫ್ರೀಸ್ ಆಗಿ. ಬಟ್ ಇವತ್ತು ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ ನಾವು ಈ ಥರ ಆಟ ಆಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ಸ್ನೋ ಆಗಿದೆ, ಮತ್ತೆ ಸ್ನೋ ಆಗಿದೆ. ಈ ಸ್ನೋ ತಿನ್ನಕ್ಕೂ ತಿನ್ಬೋದು ಮೇಲ್ಗಡೆಯಿಂದ, ಅಷ್ಟು ಫ್ರೆಶ್ ಆಗಿರುತ್ತೆ. ಯಾರು ಖಾಲಿ ಓಡಾಡ್ದಿರೋ ಜಾಗದಿಂದ ತೆಗೆದು, ನಾನು ಯಾವಾಗಲೂ ಸ್ವಲ್ಪ ತೆಗೆದು ತಿಂತೀನಿ. ಇಲ್ಲಿ ಯಾರು ಕಾಲಿಟ್ಟಿಲ್ಲ, ಸೊ ಸ್ವಲ್ಪ ತೆಗಿಬೋದು, ತೆಗೆದ್ಬಿಟ್ಟು ತಿನ್ಬೋದು.
ನಿಮಗೆ ಜಸ್ಟ್ ಈ ಕೆನಡಾ ವಿಂಟರ್ ಹೇಗಿರುತ್ತೆ, ಇಲ್ಲಿ ಯಾವ ಥರ ಸ್ನೋ ಆಗುತ್ತೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ, ಈ ವ್ಲಾಗ್ ಅಪ್ಲೋಡ್ ಮಾಡಿದೆ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರುತ್ತೆ ಅಂತ. ಆಬ್ವಿಯಸ್ಲಿ ನಿಮಗೂ ಸ್ನೋ ಇಷ್ಟ ಅಂದರೆ ಈ ಥರದ್ದೆಲ್ಲ ನೋಡೋಕ್ಕೆ ಇಷ್ಟ ಆಗುತ್ತೆ. ಸೊ ಐ ಹೋಪ್ ಯು ಎಂಜಾಯ್ಡ್ ಇಟ್. ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು.